ಚಲೋ ಆಯ್ತಾ ಶಾಪಿಂಗ್ ನೋಡಿ ಟ್ವಿನ್ನಿಂಗ್ ಮ್ಯಾಚಿಂಗ್ ಹಾಕುದು ನಾವಿಬ್ಬರು ಲಾಸ್ಟ್ ಡೇ 4ನೇ ಸಲ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ ಪ್ಲೇಟ್ಸ್ 100ಗೆ 3 ಮಗ ಒತ್ತು ಕಲ್ಲರ್ದಿಸ್ತ ಕೈಗೆಲ್ಲ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮತ್ತೆ ಶಾಲು ಸೆಕೆಂಡ್ ಡೆಸ್ಟಿನೇಷನ್ ಎಲ್ಲಿ ಮಂಗಳದೇವಿ ನವರಾತ್ರಿ ಸೀರೀಸ್ ಅಲ್ಲಿ ನಾವೀಗ ಹೋಗ್ತಿದ್ದೇವೆ ಮಂಗಳದೇವಿಗೆ ಸೊ ಇವತ್ತು ಲೇಟ್ ಪ್ರೊಸೆಷನ್ ಎಲ್ಲ ಉಂಟು ಮಳೆ ಜೋರು ಮಳೆ ಅದಕ್ಕೆ ಲೇಟ್ ಹೊರಟಿದೆ 8 ಗಂಟೆ ಆಯ್ತು ಈಗ ಇಲ್ಲಿಂದ ಒಂದೆಷ್ಟು 15 ಮಿನಿಟ್ಸ್ ಬೇಕಾ 5 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೇವೆ ಕೂಡ ಬೇಡ ಹೌದು ಅಂಕಲ್ ಆಂಟಿ ಮನೆಗೆ ಬಂದಿದ್ದೇವೆ ಅವ್ರು ಬರ್ತಿಲ್ಲ ಅಂಕಲ್ ಬನ್ನಿ ನೋಡಿ ಸೊ ಇವತ್ತು ಅಂಕಲ್ ನಮ್ಮನ್ನು ಕರ್ಕೊಂಡು ಅವರದೊಂದು 5 ರೌಂಡ್ ಆಯ್ತಾ ಅಂತ ಜಾತ್ರೆಯಲ್ಲಿ ಸುತ್ತಾಡಿ ಅಲ್ವಾ ಎಷ್ಟು ಸಲ ಒಂದು 5 ಸಲ ಹೋದ್ರ 4ನೇ ಸಲ ಹೌದು ಲಾಸ್ಟ್ ಡೇ 4ನೇ ಸಲ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ ಸೊ ಇವತ್ತು ಇವರು ಗೈಡ್ ಮಾಡ್ತಾರೆ ಇವರ ಜೊತೆ ಹೋದ್ರೆ ಅಡ್ವಾಂಟೇಜ್ ಏನಂದ್ರೆ ಎಲ್ಲಿ ಎಂತ ಉಂಟು ಎಷ್ಟು ರೇಟ್ ಅವ್ರಿಗೆ ಒಂದು ಐಡಿಯಾ ಇರ್ತದೆ 3 ಸಲ ಹೋಗಿ ಆಗಿದಲ್ಲ ಅವ್ರು ಹೇಳ್ತಾರೆ ಇಲ್ಲಿ ಅಲ್ಲಿ ಬೇಡ ಅಲ್ಲಿ ತಗೊಳ್ಳುವ ಅಂತ ಸೊ ಈಗ ಹೊರಟದ್ದು ಸೊ ಲೆಟ್ಸ್ ಗೋ ಆಂಟಿ ಬನ್ನಿ ಇವರು ನೋಡಿ ಟ್ವಿನ್ನಿಂಗ್ ಮ್ಯಾಚಿಂಗ್ ಹಾಕುದು ನಾವಿಬ್ಬರು ಹೋಗ್ವಲ್ಲ ಲೆಟ್ಸ್ ಗೋ ಲೈಟಿಂಗ್ಸ್ ನೋಡಿ ಲೈಟಿಂಗ್ ಚಂದ ಆಗಿದೆ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಜಾತ್ರೆ ಇದೆಲ್ಲ ಟಾಯ್ಸ್ ಇದ್ದು ಕೀ ಪಂಚ್ ಬ್ಯಾಗ್ಸ್ ಉಂಟು ಇಲ್ಲಿ 200 ಈಗ ಮತ್ತೆ ಇಲ್ಲಿ ಟಾಪ್ಸ್ ಉಂಟು ಟಾಪ್ಸ್ ನೋಡುವ ನನಗೆ ಶಾರ್ಟ್ ಟಾಪ್ಸ್ ಆಕ್ಚುಲಿ ಬೇಕಿತ್ತು ಇದು ಲಾಂಗ್ ಅಂತ ಜನ ಹಾ ಮಗಿರ್ ಕಾನ್ಗೆ ಆಗಿ ಮುನ್ ಎಷ್ಟು ಇಲ್ಲಿ 100ಗೆ 4 ಸಿಗ್ತದಂತೆ ಚಟ್ನಿ ನಂಗೆ ತಕೊಳ್ಳಿಕ್ಕೆ ಉಂಟು ಮತ್ತೆ ತಗೊಳ್ಳುವ ಈಗ ಬೇಡ ಈಗ ಹೋಗುವ ಒಂದು ರೌಂಡ್ ಹೊಡೆದು ಬಂದು ಮನೆಗೆ ವಾಪಸ್ ಹೋಗುವಾಗ ತಗೊಳ್ಳುವ ಫುಲ್ ಪಂಪಿನ ಎದುರು ಪ್ಲಾಜೋ ಪ್ಯಾಂಟ್ಸ್ ಜೋಡಿಗೆ 150 ಪ್ಲೇನ್ ಬೋರೇನೆ ಟಾಪ್ಸ್ ಆಗಲಿ ಒಳ್ಳೇದುಂಟು ನೀಲಿ 2 ಕಲರ್ ಸೆಲೆಕ್ಟ್ ಮಾಡುವ ನಾನು 2 ಸೆಟ್ ಸೆಲೆಕ್ಟ್ ಮಾಡಿದೆ ಒಂದು ಪರ್ಪಲ್ ಇನ್ನೊಂದು ಗ್ರೀನ್ ಇಲ್ಲೆಲ್ಲ 2 ಮುಂದೆ ಸಾಗುವ ಬೋನಿ ಆಯಿತು ನಂದು ಬೋನಿ ಆಯಿತು ಸಲ್ಲೋರ್ದು ಬೋನಿ ಆಗಲಿಲ್ಲ ನಾನು ಆಟ ಆಡೋದೇನಾದ್ರೂ ಸಿಕ್ಕಿದ್ರೆ ಮಾತ್ರ ಇದು ನೋಡಿ ಯಾರ ಸ್ಯಾಂಡಲ್ಸ್ ಫ್ಯಾನ್ಸಿ ಸ್ಟೋರಿಗೊಂದು ಫುಲ್ ಕ್ರೌಡ್ ಇರ್ತದಲ್ಲ ಲೇಡೀಸ್ ಇಲ್ಲಿ ನೋಡಿ ನೆಕ್ಸ್ಟ್ ಇದೆಂತ 100 ಇಲ್ಲಿ ಅತ್ತೆ ಬರಬೇಕಿತ್ತು ಖುಷಿ ಆಗ್ತಿತ್ತು ಅವರಿಗೆ ಇದೊಂದು ತೆಕ್ಕೊಳ್ಳುವ ಅಂತ ಒಗ್ಗರಣೆ ಹಾಕ್ಲಿಕ್ಕೆ ಇದೊಂದು ಬೇಕಿತ್ತು ಇದು ಪ್ಲೇಟ್ಸ್ 100ಗೆ 3 ಒಳ್ಳೇದುಂಟು ಕಲರ್ ಲೈಟ್ ಫ್ಲಿಕರ್ ಆಗ್ತಾ ಉಂಟು ಚಂದ ಉಂಟು ಹಣ ಜಾಸ್ತಿ ಆಗ್ತಾ ಇದ್ದಾರೆ ರಂಗೋಲಿ ಹಚ್ಚಿ ರಂಗೋಲಿ ಹಚ್ಚಿ ಇಲ್ಲಿ ಎಲ್ಲ 20 ರೂಪೀಸಿಗೆ ಫುಲ್ ಕ್ರೌಡ್ ಎಲ್ಲ ಪರಿಚಯದವ್ರು ಸಿಕ್ತಿದ್ದಾರೆ ಮಾತಾಡೋದು ಮುಂದೆ ಸಾಗೋದು ಟ್ರಕ್ ಎಲ್ಲ ಸ್ಟಾರ್ಟ್ ಆಯಿತು ವೆಯ್ಟ್ ಮಾಡ್ತಾ ಇದ್ದೇವೆ ಹೋಗುವ
ಉಂಟು, ಯಾವ್ದು ಮ್ಯಾಚ್ ಆಗ್ತದೆ ನೋಡುವ. ನನಗೆ ಇಯರಿಂಗ್ಸ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ನಾನು ಜಾತ್ರೆಗಂತ ಹೋದರೆ ಒಂದು ಮಿನಿಮಮ್ 3-4 ಸೆಟ್ ಇಯರಿಂಗ್ಸ್ ಅಂದರೆ ತಗೊಂಡು ಬಂದೇ ಬರ್ತೇನೆ. ಇಲ್ಲಿ ನೀವು ನೋಡ್ಬೋದು ಈ ವರ್ಷದ ವೆರೈಟಿ ಡಿಸೈನ್ಸ್ ಬಂದಿದೆ. ಎವ್ರಿ ಟೈಮ್ ಹೋಗುವಾಗ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇರುತ್ತೆ. ನಾನು ಡೈಲಿ ವೇರ್ ಸಪ್ರೇಟ್, ಗೋಲ್ಡನ್ ಶೇಡಲ್ಲಿ ಸಪ್ರೇಟ್, ಸಿಲ್ವರ್ ಶೇಡಲ್ಲಿ ಸಪ್ರೇಟ್ ಅಂತ ತಗೊಳ್ತೀನಿ. ಅದರಲ್ಲೂ ಈ ಡ್ಯಾನ್ಸಿಂಗ್ ಗರ್ಲ್ ಇಯರಿಂಗ್ ಅದು ತುಂಬಾ ಇಷ್ಟ ಆಯಿತು. ನಾನು ಪರ್ಚೇಸ್ ಮಾಡಲಿಲ್ಲ, ಯಾವ ಒಕೇಶನಿಗೆ ಹಾಕೋದಂತ ಗೊತ್ತಾಗಲಿಲ್ಲ. ಮೋಸ್ಟ್ಲಿ ದಾಂಡಿಯಾ ನೈಟಿಗೆಲ್ಲ ಹೋಗುವಾಗ ಆ ಔಟ್ಫಿಟ್ಟಿಗೆ ಇದು ಮ್ಯಾಚ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದಾಗಿ ಈ ಎಲಿಫೆಂಟ್ ಶೇಪ್ಡ್ ಇಯರಿಂಗ್ ನೋಡ್ಬೋದು. ಇವನ್ ದಿಸ್ ವಾಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ವೆರಿ ಯುನೀಕ್. ನಿಮಗೆ ಯಾವ್ದಾದ್ರು ಡಿಸೈನ್ ಇಷ್ಟ ಆದರೆ ನಂಗೆ ತಿಳಿಸಿ ಆಯಿತಾ. Short commercial break with tender coconut milkshake and Bisleri. ಸಾಕಾಯ್ತಾ ಶಲ್ಲು? ನಾವು ಪರ್ಚೇಸ್ ಮಾಡಿದೆ ಅಂತ ಇಲ್ಲ ಅಲ್ಲ, ನಾವು ತಿರುಗುದೇ ಈಗ ಪರ್ಚೇಸ್ ಮಾಡ್ಲೇಬೇಕಾಯ್ತಾ? ಶಲ್ಲು ಆಯ್ತಾ ಶಾಪಿಂಗ್? ಇದೆಲ್ಲ 10 ರೂಪೀಸ್ ಇದ್ದು. ನಾನು ಕ್ಲಿಪ್ಸ್ ತಗೊಳ್ತಾ ಇದ್ದೇನೆ. ಶಲ್ಲು ಅವ್ರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಎಲ್ಲ 10 ರೂಪೀಸ್ ಇತ್ತು. ಆಗ ಒಂದು ರೌಂಡ್ ಆಯ್ತು, ಈಗ ಇನ್ನೊಂದು ರೌಂಡ್. ನೋಡಿ ಎಂತೆಲ್ಲ ಉಂಟಂತ. ಮಗ ಒತ್ತು ಕಲ್ಲರ್ ದಿಸ್ತ ಕೈಗೆಲ್ಲ. ನೆಕ್ಸ್ಟ್ ನಾವು ಈ ಅಜ್ಜಿಯಿಂದ ಚರ್ಮುರಿ ಅಂತ ತಗೊಂಡ್ವಿ ಆಯಿತಾ. ಅಂಕಲ್ ಹೇಳಿದರು ಅವರು ಲಾಸ್ಟ್ ಟೈಮ್ ಬರುವಾಗ ಕೂಡ ಇವರು ಇಲ್ಲಿ ಚರ್ಮುರಿ ಸೇಲ್ ಮಾಡ್ತಿದ್ರು, ತುಂಬ ಒಳ್ಳೆದಿರುತ್ತೆ ಟೇಸ್ಟ್ ಅಂತ. ಸೊ ಅವ್ರು ಪ್ರೀವಿಯಸ್ ಡೇ ಕೂಡ ಇಲ್ಲಿಂದಲೇ ತಗೊಂಡಿದ್ರು. ಸೊ ನಾವು ಕೂಡ ಅದಕ್ಕೆ ಇಲ್ಲಿ ಇವರಿಂದ ಚರ್ಮುರಿ ಮತ್ತು ಮ್ಯಾಂಗೋ ಅಂತ ತಗೊಂಡ್ವಿ. ಚರ್ಮುರಿ ಅಂದರೆ ತುಂಬಾ ಟೇಸ್ಟಿ ಆಗಿತ್ತು. ಸೊ ಈ ಏಜಲ್ಲಿ ಕೂಡ ಕೆಲಸ ಮಾಡಿ ದುಡ್ದು ಬದುಕ್ತಾರಲ್ಲ, ರಿಯಲಿ ಹ್ಯಾಟ್ಸ್ ಆಫ್ ಟು ಹರ್ ಅಲ್ವಾ. ಆಯ್ತು, ಜಾತ್ರೆ ಎಲ್ಲ ಸುತ್ತಾಡಿ ವಾಪಸ್ ಬರ್ತಾ ಇದ್ದೇವೆ. ಲಾಟ್ ಆಫ್ ನಾಯ್ಸ್. ಎಲ್ಲರ ಕೈಯಲ್ಲಿ ಒಂದೊಂದು ಬ್ಯಾಗ್ ಇದೆ, ಎಲ್ಲ ಫುಲ್ ಶಾಪಿಂಗ್. ಓಕೆ, ವಿ ಆರ್ ಬ್ಯಾಕ್ ಹೋಮ್ ವಿತ್ ತುಂಬ ಉಂಟು ಅಲ್ಲ. ಒಂದೊಂದೇ ಇದೆಲ್ಲ ಮಂಗಳದೇವಿ, ಮಂಗಳದೇವಿ ಜಾತ್ರೆಯಿಂದ ತಂದದ್ದು. ಒಂದೊಂದೇ ಸ್ಟಾರ್ಟ್ ಮಾಡುವ, ಏನೆಲ್ಲ ತಂದಿದ್ದೇವೆ ಅಂತ. ಇಲ್ಲಿಂದ ಸ್ಟಾರ್ಟ್ ಮಾಡುದು. ಎಲ್ಲ ಪಾತ್ರೆಯಿಂದ ಸ್ಟಾರ್ಟ್ ಮಾಡುವ. ಇದು 100ಗೆ ಒಂದು, ತುಂಬಾ ಹಾರ್ಡ್ ಉಂಟು, ನೈಸ್ ಗುಡ್ ಕ್ವಾಲಿಟಿ ನೋಡಿ ತಗೊಂಡು ಬಂದ್ವಿ ಆಯ್ತಾ. ಸೊ ಇದೊಂದು ಒಗ್ಗರಣೆ ಕೊಡುವ ಪಾತ್ರೆ. ಇದಕ್ಕೆ 50 100 ಆಯ್ತಾ. ಇದು 100 ಏನೋ ಚಿಕ್ಕದಾಗಿ ಚೊಕ್ಕದಾಗಿ ಇಷ್ಟ ಆಯ್ತು, ಅದಕ್ಕೆ ತಗೊಂಡು ಬಂದ್ವಿ. ಅದಾಗಿ ಒಂದು ದೊಡ್ಡ ಪಾತ್ರೆ. ಇದು ಪ್ಲೇಟ್ಸ್ ತಂದ್ವಿ. ಆಕ್ಚುಲಿ ಇದು 100ಗೆ 3 ಅಲ್ಲ, 100ಗೆ 3 ಒಟ್ಟಿಗೆ 6 ಪ್ಲೇಟ್ಸ್ ತಗೊಂಡು ಬಂದ್ವಿ. ಅದಾದ್ಮೇಲೆ ಇದೊಂದು ಸೋಪು, ಇದಕ್ಕೂ 100. ಒಳ್ಳೆದು, ಕ್ವಾಲಿಟಿ ಒಳ್ಳೆದು ನೋಡಿ ತಗೊಂಡು ಬಂದಿದ್ದೇವೆ. ಸೊ ಇದಕ್ಕೆ ಕೂಡ 100. ಅದಾದ್ಮೇಲೆ ನಾನು ಒಂದು ಕುರ್ತಾ ಟಾಪ್ ತಗೊಂಡೆ. ಆಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಹಂಪನಕಟ್ಟೆ ಶಾಪಿಂಗ್ ಹೋಗುವಾಗ ಒಂದು ಲೇಡಿಯಿಂದ ನಾನು ಕುರ್ತಾ ತಗೊಳ್ತೇನೆ ಯಾವಾಗಲೂ. ನೀವು ನೋಡಿರ್ತೀರ ಪ್ರೀವಿಯಸ್ 2-3 ವಿಡಿಯೋಸಲ್ಲಿ ನಾನು ಅವರನ್ನು ತೋರಿಸ್ತೇನೆ. ಅವರದ್ದು ಇಲ್ಲಿ ಕೂಡ ಶಾಪ್ ಇತ್ತು. ಸೊ ಅವರಿಂದ ಒಂದು ಶಾರ್ಟ್ ಕುರ್ತಾ ತಗೊಂಡೆ. ಇದಕ್ಕೆ ಅಂತ ಹೇಳ್ತಾರೆ ಪೆಪ್ಲಮ್ ಟಾಪ್, ವಿತ್ ನೋಡಿ ಇಲಾಸ್ಟಿಕ್ ಸ್ಲೀವ್ಸ್. ಇಷ್ಟ ಆಯಿತು, ತಗೊಂಡೆ. 200 ರೂಪೀಸ್ ಅಷ್ಟೇ. ಮತ್ತೆ ಬೇರೆಲ್ಲ ಇದರಲ್ಲಿ ಶಾಪಲ್ಲಿ 250, 300, 350 ಹೇಳ್ತಿದ್ರು. ಅವರೊಬ್ಬರೇ 200ಗೆ ಸೇಲ್ ಮಾಡ್ತಿದ್ರು ವಿತ್ ಗುಡ್ ಕ್ವಾಲಿಟಿ. ಪ್ಲಾಜೋಸ್ ಆಯ್ತಾ. ಈ ಪ್ಲಾಜೋಸ್ 2 ಕಲರ್. ಒಂದು ಯಾವ ಗ್ರೀನ್, ಇದು ಏನೋ ಒಂದು ಗ್ರೀನ್, ಡಾರ್ಕ್ ಗ್ರೀನ್ ಅಲ್ಲ, ಏನೋ ಶೇಡ್ ಆಫ್ ಗ್ರೀನ್ ಅಂಡ್ 1 ಪರ್ಪಲ್. ಇದು
150 ಗೆ ಎರಡು ವಿತ್ ಲಾಂಗ್ ಕುರ್ತಾ ಹಾಕಬಹುದು ಅಥವಾ ಮನೆಯಲ್ಲಿ ಡೈಲಿ ವೇರಿಗೆ ಕೂಡ ಆಗ್ತದೆ. ಸೊ 150ಗೆ ಎರಡು ನೋಡಿ ತಕೊಂಡೆ, ಒಳ್ಳೆದುಂಟು. ನಾನು ಮೋಸ್ಟ್ಲಿ ಕುರ್ತಾ ಜೊತೆ ಹಾಕ್ತೇನೆ, ಯಾಕೆಂದ್ರೆ ಲಾಂಗ್ ಕುರ್ತಾ ಜೊತೆ ಚೆನ್ನಾಗಿ ಕಾಣ್ತದೆ. ಅದಾದ್ಮೇಲೆ ಮೊಬೈಲ್ ಕವರ್ ಆಯ್ತಾ, ಒಂದೇದು ನಾವು ಎಲ್ಲಿ ಅದು ಫಸ್ಟ್ ಎಲ್ಲ ನೋಡಿದ ಶಾಪಲ್ಲಿ 250 300 ಅವರೊಂದು 400 ಕೂಡ ಹೇಳಿದ್ರ ಅಂತ ಅಲ್ಲ. ಸೇಮ್ ಕವರ್ ಇಲ್ಲಿ ಇತ್ತು 200ಗೆ, ಕಲರ್ ಚೇಂಜ್ ಬೀಡ್ಸ್ ಇದ್ದು 200ಗೆ ಇತ್ತು, ನಾನು ತಕೊಳ್ಳಿಲ್ಲ. ಸೊ ಇದೊಂದು ತಕೊಂಡೆ. ಡಿಸೈನ್ಗಿಂತ ನಂಗೆ ಸೇಫ್ಟಿ ಇಂಪಾರ್ಟೆಂಟ್, ಕವರ್ ಆಗಬೇಕು ಗ್ಲಾಸ್. ಇದೊಂದು ನನ್ನ ದುರಾದೃಷ್ಟವೇನ, ನನ್ನ ಫೋನ್, ನಾನು ಯಾವ ಮಾಡೆಲ್ ಫೋನ್ ತಗೊಳ್ತೇನೆ ಅದಕ್ಕೆ ಒಳ್ಳೆ ಕವರ್ಸ್ ಸಿಗುದಿಲ್ಲ. ಇಷ್ಟ ತನಕ ಸಿಗ್ಲಿಲ್ಲ. ಅದೇ ಹಸ್ಬೆಂಡ್ ಯಾವ ಫೋನ್ ತಗೊಳ್ತಾರೆ ಅದಕ್ಕೆ ಒಳ್ಳೆ ಟ್ರೆಂಡಿ ಎಂತ ಹೇಳ್ತಾರೆ ಅದು, ಸ್ಪೆಷಲಿ ನಂಗೆ ಕಾರ್ಟೂನ್ಸ್ ಅಲ್ಲಿ ಇರುವಂತ ಕವರ್ ತುಂಬಾ ಇಷ್ಟ. ಏನೋ ನನ್ನ ಪುಣ್ಯಕ್ಕೆ ಇದೊಂದು ಸಿಕ್ಕಿತ್ತು, ಬೇರೆ ಇಷ್ಟ ತನಕ ಸಿಗ್ಲಿಲ್ಲ ನಂಗೆ. ಅದಾದ್ಮೇಲೆ ಕ್ಲಿಪ್ಸ್ ತಕೊಂಡಿದ್ದೇವೆ, ಅಲ್ಲಿ ಒಂದು 2. ಸೊ ಇದು 10 ರುಪೀಸ್ ಇದು ಕ್ಲಿಪ್ಸ್ ನೋಡಿ. ಇದು ಶಲ್ಲುಗೆ, ಇದು ನನ್ನ ಮಮ್ಮಿಗೆ ತಕೊಂಡೆ, ಅವರಿಗೆ ಪಿಂಕ್ ಅಂದ್ರೆ ಇಷ್ಟ ಅದಕ್ಕೆ. ಅದಾದ್ಮೇಲೆ ಚಿಕ್ಕ ಚಿಕ್ಕ ಕ್ಲಿಪ್ಸ್. ಅದಾದ್ಮೇಲೆ ತುಂಬಾ ಇಯರಿಂಗ್ಸ್ ತಕೊಂಡಿದ್ದೇವೆ ಆಯ್ತಾ. ಎಲ್ಲಿಂದ ಸ್ಟಾರ್ಟ್ ಮಾಡುವ? ಒಂದು ಆ ಸೈಡ್, ಒಂದು ಈ ಸೈಡ್ ಆಯ್ತಾ. 50 ರುಪೀಸ್ ಇದೆಲ್ಲ ತೋರಿಸುವಂತ. ಇದೆಷ್ಟು? 50. ಸೊ ಇದು ನಾನು ತಕೊಂಡದ್ದು 50 ರುಪೀಸ್ ಇದು ಇಯರಿಂಗ್ಸ್, ಡಿಫ್ರೆಂಟ್ ಪ್ಯಾಟರ್ನ್. ಓಕೆ, ಅದಾದ್ಮೇಲೆ ಅಷ್ಟೇ 50 ಇದು ನಂದೆಲ್ಲ 50 ಇದ್ದೆ ನೋಡಿ. ಇದು ಜುಮ್ಕಾ, ಇದು ಡೈಲಿ ವೇರ್ ಸ್ಕೂಲಿಗೆ ಹೋಗುವಾಗ ಹಾಕುವ ಅಂತ ನೋಡಿ, ಗೋಲ್ಡ್ ಕಲರ್ ಅಲ್ಲಿ ಜುಮ್ಕಾ ತಗೊಂಡೆ. ಇದು 40 ಉಂಟಾ? ಬಟರ್ಫ್ಲೈ ವಿತ್ ಬಟರ್ಫ್ಲೈ. ಇದು ಸಹ 40. ಇದೆಲ್ಲ 40 ಇದ್ದು. ಅಂಡ್ ಟ್ರೆಂಡಿ ಸ್ಟೇಟ್ಮೆಂಟ್ ಜ್ಯುವೆಲ್ರಿ, ದಿಸ್ ಒನ್ 50 ರುಪೀಸ್ಗೆ ಸಿಕ್ಕಿತ್ತು ಗೋಲ್ಡ್ ಅಲ್ಲಿ ನೋಡಿ. ಅದ್ಮೇಲೆ 100 ಇದ್ದು ನೋಡಿ. ಇದೊಂದು ಇದು 2 ತಕೊಂಡ್ರಿ ಅಲ್ಲ, ಫ್ರೆಂಡಿಗೆ ಕೊಡ್ಲಿಕ್ಕೆ 2 ಪೇರ್ ತಕೊಂಡಿದ್ದಾರೆ ಅದನ್ನು. ಅಂಡ್ ದೀಸ್ ಆರ್ ಮೈ ಫೇವ್ರೇಟ್. ಚೆಂದ ಉಂಟಲ್ಲ, ಇದೆಲ್ಲ 100 ಇದಾಯ್ತಾ. ಅದಾದ್ಮೇಲೆ ಜುಮ್ಕಾ ನೋಡಿ, ಸಿಲ್ವರ್ ಜುಮ್ಕಾ, ಇದು ಕೂಡ ಎಲ್ಲ 100 ಇದ್ದು ಆಯ್ತಲ್ಲ. ಇದು 50. ಇದು ಸೂಪರ್ ಇದೆ, ಏನ ನಂಗೆ ಇಷ್ಟ ಆಯ್ತು. ಹಸ್ಬೆಂಡ್ ನೋಡಿದ್ರೆ ಹೇಳ್ತಾರೆ ಇದೆಲ್ಲ ಯಾಕೆ ಹಾಕೊಳ್ತೀಯ ಅಂತ, ಇಷ್ಟ ಅವ್ರದ್ದು. ಬಟ್ ನೈಸ್ ನೈಸ್. ಸೊ ಆಯ್ತಲ್ಲ ಎಲ್ಲ. ಇಲ್ಲಿಗೆ ಮತ್ತೆ ಶಕ್ತಿ ತಗೊಂಡಿದ್ದೇವೆ. ಇನ್ನೂ ಇದೆ ಮುಗಿಲಿಲ್ಲ. ಅದೇ 50ಗೆ 2 ಕ್ಲಿಪ್ಸ್. ಮತ್ತೆ ಇದೊಂದು ಪಂಚ್ ಕ್ಲಿಪ್ 50. ಮತ್ತೆ ನನಗೆ ಬಿಂದಿ, ಬ್ಲ್ಯಾಕ್ ಬಿಂದಿ, ಇದು ಇನ್ನು 14 ಸೈಜಲ್ಲಿ ಬೇಕಿತ್ತು, ಸಿಗ್ಲಿಲ್ಲ. 13 ಅಲ್ಲಿ ಸಿಕ್ಕಿದ್ದು, ಡೈಲಿ ವೇರ್ ಯೂಸ್ ಮಾಡುವ ಅಂತ. ಸೊ ಅಷ್ಟೇ ಅಲ್ಲ, ಆಯ್ತು. ಎಸ್. ಸೊ ಇದು ಚಟ್ಟಿ ತಗೊಂಡಿದ್ದೇವೆ 4. ಎಷ್ಟು ಪೇ ಮಾಡಿದ್ದೀವಿ? 100ಗೆ 4. 100ಗೆ 4 ವರ್ತ್ ಇಟ್ ಆಯ್ತಾ. ನನಗೆ ಇಷ್ಟೆಲ್ಲ ಪರ್ಚೇಸ್ಗಿಂತ ಇದು ಬೆಸ್ಟ್ ಪರ್ಚೇಸ್ ಅಂತ ಹೇಳ್ಬೋದು ಅಲ್ಲ. 100ಗೆ 4 ವರ್ತ್. ಇದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜ್ ಇದ್ದಿತ್ತು ಬ್ಲ್ಯಾಕ್ ಕಲರ್ ಅಲ್ಲಿ, ಅದು 100ಗೆ 6 ಪೇರ್ ಸಿಕ್ತಿದ್ರು. 6 ಕೊಡ್ತಿದ್ರು, ಅದೊಂದು ವರ್ತ್ ಇಟ್. ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ನಮ್ಮ ಈ ಶಾಪಿಂಗ್ ಹಾಲ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆಗೆ. ಬಾಯ್ ಬಾಯ್. ಸೊ ಅದೆಲ್ಲ ಆಗಿ ನಾವು ಮಂಗಳೂರಿಗೆ ಒಂದು ರೌಂಡ್ ಸುತ್ತಾಡಿ ಬಂದ್ವಿ, ನೈಟ್ ರೈಡ್. ಯಾಕೆಂದರೆ ಲೈಟಿಂಗ್ಸ್ ನೋಡಬೇಕಿತ್ತು, ಅದಕ್ಕೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳ ಜೊತೆಗೆ. ಅಲ್ಲಿ ತನಕ ಸೇಫ್ ಆಗಿರಿ, ಖುಷಿಯಾಗಿರಿ.